ತುಳುನಾಡಿನಲ್ಲಿ ದೈವಾರಾಧನೆಗೆ ಅತ್ಯಂತ ಮಹತ್ವವಿದೆ. ತುಳುನಾಡಿನ ಎಲ್ಲಾ ಜಾತಿ ಪಂಗಡಗಳ ಜನರ ಮೂಲ ಮನೆಗಳಲ್ಲಿ ಒಂದಲ್ಲ ಒಂದು ದೈವಕ್ಕೆ ಆರಾಧನೆ ನಡೆಯುತ್ತದೆ. ಈ ದೈವಗಳ ನೇಮೋತ್ಸವದ ಸಂದರ್ಭದಲ್ಲಿ 16 ಕಟ್ಟುಪಾಡುಗಳನ್ನು ಯಾವುದೇ ಚ್ಯುತಿ ಬಾರದಂತೆ ಪಾಲಿಸಿಕೊಂಡು ಬರಲಾಗುತ್ತದೆ. ಈ ಕಟ್ಟುಪಾಡುಗಳಲ್ಲಿ ದೈವಗಳಿಗೆ ಗಗ್ಗರ ಕಟ್ಟುವುದು ಕೂಡ ಒಂದು. ದೈವನರ್ತಕ ತನ್ನ ವೇಷಭೂಷಣಗಳನ್ನು ತೊಡುವುದರಿಂದ ಹಿಡಿದು ದೈವವು ಭಕ್ತರಿಗೆ ಅಭಯ ನೀಡಿ ದೈವಗಳ ನೇಮೋತ್ಸವ ಮುಗಿಯುವ ತನಕ ಈ 16 ಕಟ್ಟುಪಾಡುಗಳನ್ನು ಚಾಚು ತಪ್ಪದೆ ಪಾಲಿಸಲಾಗುತ್ತದೆ. ಇಂತಹ ಕಟ್ಟುಪಾಡುಗಳಲ್ಲಿ ಅತ್ಯಂತ ಪ್ರಮುಖವಾದುದು ದೈವಗಳು ಗಗ್ಗರ ಕಟ್ಟುವುದು. ಗಗ್ಗರ ಎನ್ನುವುದು ದೈವಗಳ ಆಭರಣಗಳ ಒಂದು ಭಾಗವಾಗಿದ್ದು, ದೈವಗಳ ನರ್ತಕರು ಮಾತ್ರವೇ ಇದನ್ನು ಧರಿಸಬೇಕು ಎನ್ನುವ ನಿಯಮವಿದೆ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾ, ನಾಟಕಗಳಲ್ಲಿ ದೈವಗಳ ಪಾತ್ರಗಳನ್ನು ಪರಿಚಯಿಸಲಾಗುತ್ತಾದರೂ ಆ ಪಾತ್ರಗಳನ್ನು ಮಾಡುವ ಕಲಾವಿದ ಯಾವುದೇ ಕಾರಣಕ್ಕೂ ಗಗ್ಗರವನ್ನು ಕಟ್ಟುವುದಿಲ್ಲ. ಅಷ್ಟೊಂದು ಪವಿತ್ರ ಸ್ಥಾನಮಾನ ದೈವಗಳ ಗಗ್ಗರಕ್ಕಿದೆ. ಗೆಜ್ಜೆಯಂತೆ ಶಬ್ದ ತರುವ ಈ ಗಗ್ಗರಗಳು ತಾಮ್ರದಿಂದ ತಯಾರಿಸಲಾಗುತ್ತದೆ. ದೈವಗಳ ನೇಮೋತ್ಸವದ ಪ್ರಥಮ ಹಂತವಾಗಿ ದೈವಕ್ಕೆ ಎಣ್ಣೆ ಬೂಳ್ಯ ಕೊಡಲಾಗುತ್ತದೆ. ಆ ಬಳಿಕ ನರ್ತಕ ಆಯಾಯ ದೈವಗಳಿಗೆ ಬೇಕಾದ ರೀತಿಯಲ್ಲಿ ವೇಷ ಹಾಕಿದ ಬಳಿಕ ಈ ಗಗ್ಗರವನ್ನು ಕಟ್ಟುತ್ತಾನೆ. ಗಗ್ಗರ ಕಟ್ಟಿದ ಬಳಿಕ ಆ ವ್ಯಕ್ತಿ ದೈವವಾಗುತ್ತಾನೆ. ಆ ಬಳಿಕ ಆತನ ಎಲ್ಲಾ ನುಡಿಗಳು ದೈವದ ನುಡಿಗಳಾಗುತ್ತದೆ ಎನ್ನುವುದು ತುಳುವರ ನಂಬಿಕೆ. ಗಗ್ಗರಕ್ಕೆ ಎಷ್ಟು ಮಹತ್ವವಿದೆ ಎಂದರೆ, ಕೆಲವು ಕಡೆಗಳಲ್ಲಿ ದೈವಗಳ ನೇಮೋತ್ಸವ ಎನ್ನುವುದರ ಬದಲು ದೈವಗಳ ಗಗ್ಗರ ಸೇವೆ ಎಂದು ಸಂಬೋಧಿಸಲಾಗುತ್ತದೆ. ಗಗ್ಗರ ಕಟ್ಟಿದ ಬಳಿಕ ದೈವದ ವೇಷ ಹಾಕಿರುವ ವ್ಯಕ್ತಿ ದೈವದಂತೆ ಬದಲಾಗುತ್ತಾನೆ ಮತ್ತು ಆತ ನುಡಿಯುವ ಒಂದೊಂದು ನುಡಿಗಳು ದೈವದ ನುಡಿಗಳೇ ಆಗುತ್ತದೆ. ಗಗ್ಗರ ಅನ್ನುವಂಥದ್ದು ಬಹಳ ವಿಶೇಷವಾದ ಒಂದು ಆಭರಣ, ನಾವು ದೈವಕ್ಕೆ ತೊಡಿಸುವಂಥದ್ದು. ಇದು ನಾವೇನು 16 ಕಟ್ಲೆಗಳನ್ನ ಅಂತ ಕರಿತೇವೆ. ಆ 16 ಕಟ್ಲೆಗಳಲ್ಲಿ ಗಗ್ಗರ ದೆಚ್ಚಿ ಅನ್ನುವಂಥದ್ದು, ಅಂದರೆ ಗಗ್ಗರ ಇಡುವಂಥದ್ದು ಒಂದು ಬಹಳ ಮುಖ್ಯವಾದ್ದು ಮತ್ತು ಪ್ರಾಮುಖ್ಯವಾದಂತಹ ಒಂದು ಕಟ್ಟೆ ಇರುವಂಥದ್ದು. ಆ ಗಗ್ಗರ ಕಟ್ಟದ ಬೇರೆ ಯಾವುದೇ ವ್ಯವಸ್ಥೆಗಳಾಗಲ್ಲ. ಒಂದು ದೈವ ಅಂತಂದ ಮೇಲೆ ಆ ದೈವಕ್ಕೆ ಗಗ್ಗರವನ್ನು ಕಟ್ಟಲೇಬೇಕಾಗತ್ತೆ. ಆ ಗಗ್ಗರಕ್ಕೂ ಕೂಡ ಹಾಗೆ, ನಾವು ಕಟ್ಟುವವರು ಕೂಡ ಹಾಗೆ ಆ ಗಗ್ಗರವನ್ನು ಅಷ್ಟೇ ಜಾಗರೂಕತೆಯಿಂದ ತೆಗೆದು ಬಂದು ಮತ್ತೆ ಏನು ನಾವು ದೈವಾರಾಧನೆಯ ಕಟ್ಟುಗಟ್ಟಲೆ ಅಥವಾ ತಿಂಗಳುಗಟ್ಟಲೆ ಏನು ಮುಗಿತದ, ತದನಂತರ ನಾವು ಮನೆಯಲ್ಲಿ ಅಂದರೆ ಮಳೆಗಾಲದ ಕಾಲದಲ್ಲಿ ಅದನ್ನು ಬಹಳ ಜೋಪಾನವಾಗಿ ನಾವು ನಂಬುವಂತಹ ಪಂಜುರ್ಲಿ ಅಥವಾ ನಮ್ಮ ಧರ್ಮದೇವ ಏನಿದೆ ಅವರ ಮಂಚವನ್ನು ಕೆಳಗಡೆ ಇಟ್ಟು ನಾವು ಅದನ್ನು ಆರಾಧಿಸಿಕೊಂಡು ಬರುವಂಥದ್ದು. ಒಂದು ಪೂಜನೀಯ ಸ್ಥಳದಲ್ಲಿ ಒಂದು ಸ್ಥಾನದಲ್ಲಿ ಕೂರುವಂಥದ್ದು ಗಗ್ಗರ ಕಟ್ಟಿದ್ರೆ ಅದಕ್ಕೆ ದೈವ ಅಂತ ನಾವು ಕರೆಯುವಂಥದ್ದು. ದೈವ ಅಂತ ಬರಬೇಕು ಅಂತಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಅದಕ್ಕೆ ಗಗ್ಗರ ಕಟ್ಟಬೇಕು. ಗಗ್ಗರದ ಬೂಲಿ ಅಥವಾ ಗಗ್ಗರ ಅನ್ನುವಂಥದ್ದು ಒಂದು ಬಹಳವಾದ ಘಟ್ಟ ಮತ್ತು ಒಂದು ಕಟ್ಟುಕಟ್ಲೆ ಅಂತ ನಾವು ನಮ್ಮ ದೈವಾರಾಧನೆಯ 16 ಕಟ್ಲೆಗಳಲ್ಲಿ ನಾವು ಕರೆಯುವಂಥದ್ದು. ಖಂಡಿತ ಆ ದೈವಕ್ಕೆ ಯಾವುದು ಎಣ್ಣೆ ಬೂಲಿ ಆದ ನಂತರ ಆ ವ್ಯಕ್ತಿ ಶುದ್ಧವಾಗಿರ್ತಾನೆ. ಅಂದ್ರೆ ಆತನ ಎಲ್ಲ ಕಟ್ಟುಕಟ್ಲೆಗಳೇನಿದಾವೆ ಅವೆಲ್ಲ ಮುಗಿಸಿಕೊಂಡು ಬಂದ ನಂತರ ದೈವಕ್ಕೆ ಬಣ್ಣ ಹಚ್ಚಿದ ನಂತರ ಆ ದೈವದ ಪ್ರಾರಂಭದ ಕಟ್ಟುಕಟ್ಲೆಗಳೇನಿದಾವೆ ಅದು ಪ್ರಾರಂಭ ಆದ ತಕ್ಷಣದ ನಂತರ ನಾವು ಅವರನ್ನ ದೈವ ಅಂತಲೇ ಕರೆಯುವಂಥದ್ದು. ಅಲ್ಲಿ ಆ ದೈವ ಅಲ್ಲಿ ಯಾವ ಕಟ್ಟಿದ ವ್ಯಕ್ತಿ ಮಾತನಾಡುವುದಲ್ಲ, ಅಲ್ಲಿ ಆ ದೈವ ಮಾತನಾಡುವುದಂತೇಳಿ ಇಲ್ಲಿಯ ತುಳುವರ ಒಂದು ನಂಬಿಕೆಯಾಗಿದೆ. ಆ ನಂಬಿಕೆ ಪ್ರಕಾರ ದೈವದ ಆ ಒಂದು ಕಟ್ಟುಕಟ್ಲೆಗಳೇನಿದಾವೆ 16 ಕಟ್ಲೆಗಳಲ್ಲಿ ಅವುಗಳಲ್ಲಿ ಆ ದೈವ ಏನು ನುಡಿತದ ಅಲ್ಲಿ ಅದು ಖಂಡಿತವಾಗ್ಲೂ ಆಗಿದೆ ಕೂಡ. ಅಂಥದ್ದು ಅನೇಕ ಸಾಕ್ಷ್ಯಗಳು ನಮ್ಮ ತುಳುನಾಡಿನಾದ್ಯಂತ ಸಿಗುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಗಗ್ಗರ ಕಟ್ಟಿ ನೇಮ ನಡೆಯುವಂತಹ ಸಂದರ್ಭದಲ್ಲಿ ಆ ದೈವ ಏನು ನುಡಿತದ ಆ ನುಡಿಯ ಮೇಲೆ ಪ್ರತಿಯೊಬ್ಬ ತುಳುವರಿಗೆ ತನ್ನ ಜಾತಿ ಸಮುದಾಯಗಳನ್ನು ಬಿಟ್ಟು ತಾವೆಲ್ಲರೂ ದೈವದ ಮುಂದೆ ಶರಣಾಗಿದ್ದೇವೆ ಅನ್ನುವಂಥ ಒಂದು ಭಾವನೆ ಬಂದು ಆ ದೈವ ನುಡಿದಂತೆ ನಡೆಯುವುದು ತುಳುವರ ಒಂದು ಮೂಲ ನಂಬಿಕೆಯಾಗಿ ಬಂದಿರುವಂಥದ್ದು ಇಲ್ಲಿವರೆಗೆ. ದೈವ ಭಕ್ತರು ಯಾವುದೇ ಕಾರಣಕ್ಕೂ ಈ ದೈವದ ನುಡಿಯನ್ನು ಮೀರಿ ಹೋಗುವುದಿಲ್ಲ. ದೈವ ನುಡಿದಂತೆ ನಡೆದ ನೂರಾರು ಘಟನೆಗಳು, ಸಾಕಷ್ಟು ಉದಾಹರಣೆಗಳು ತುಳುನಾಡಿನಲ್ಲಿದೆ. ಅನೀಶ್, V4 ನ್ಯೂಸ್, ಪುತ್ತೂರು.